ಹಾಯ್ ನಮಸ್ತೆ ವೀಕ್ಷಕರೇ, ರಕ್ತನಿಧಿ ರಹಸ್ಯ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ಅಂದ ಹಾಗೆ ಉಡುಪಿಯಲ್ಲಿ ಕಳೆದ ಒಂದು ವಾರದಿಂದ ಬಹಳಷ್ಟು ಚರ್ಚೆಯಲ್ಲಿರುವ ವಿಷಯ ಯಾವುದು ಕೇಳಿದ್ರೆ, ಉಡುಪಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತನಿಧಿಯ ಒಂದು ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಕಳೆದ 12 ವರ್ಷದಿಂದ ಪ್ರಾಮಾಣಿಕ ವೈದ್ಯರಾಗಿ ಗುರುತಿಸಿಕೊಂಡಂತ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಳೆದ 1 ವರ್ಷದಿಂದ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಅವರ ಮೇಲಿರುವಂಥ ಆರೋಪಗಳು ಏನು, ಅಥವಾ ಈ ಒಂದು ಅವರನ್ನು ಅಮಾನತು ಮಾಡುವುದರ ಹಿಂದೆ ಯಾವ ಎಲ್ಲ ಶಕ್ತಿಗಳು ಕೆಲಸವನ್ನು ಮಾಡಿದ್ದಾವೆ ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಲವಾರು ಗಣ್ಯರು ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಈ ಒಟ್ಟು ಘಟನೆಯ ಬಗ್ಗೆ ನಮಗೆ ಹಲವಾರು ವಿಧವಾದ ಮಾಹಿತಿಯನ್ನು ಕೊಡೋದಕ್ಕಾಗಿ ಇಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಖ್ಯಾತ ಮನೋವೈದ್ಯರಾದಂಥ PV ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಅದೇ ರೀತಿಯಾಗಿ ಈ ಒಂದು ಹೋರಾಟಕ್ಕೆ ಹಲವಾರು ದಿಕ್ಕುಗಳಿಂದ ಸಹಕಾರವನ್ನು ಮಾಡಿಕೊಂಡು ಬಂದಂಥ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಪಾಲ್ಗೊಳ್ತಾ ಜನರ ಮಧ್ಯೆ ಹಲವಾರು ಆಂದೋಲನಗಳನ್ನು ನಡೆಸಿದಂಥ ರಾಮ್ ದಿವಾಣ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಮೊದಲಿಗೆ ನಾವು ಈ ಒಂದು ಒಟ್ಟು ವಿಚಾರವನ್ನು ಗಮನಿಸಬೇಕು. ಏನು ಉಡುಪಿಯ ಸರಕಾರಿ ಆಸ್ಪತ್ರೆ ಇದೆ, ಅಲ್ಲಿರುವಂಥ ರಕ್ತನಿಧಿಯ ಒಂದು ಪ್ರಾರಂಭವನ್ನು ಮಾಡಿ ಕಳೆದ 12 ವರ್ಷದಿಂದ ಇಡೀ ಜಿಲ್ಲೆಯಲ್ಲಿ ಮಾದರಿಯಾಗಿ ಇದನ್ನು ನಡೆಸಿಕೊಂಡು ಬಂದವರು ಡಾಕ್ಟರ್ ಶರತ್ ಕುಮಾರ್ ಅವರು. ಆ ಶರತ್ ಕುಮಾರ್ ಅವರು ಇವತ್ತಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ, ಅವರನ್ನು ಅಮಾನತಿನಲ್ಲಿ ಇಟ್ಟಿದ್ದಾರೆ. ಯಾವುದೋ ಒಂದು ಮಹಿಳೆಯ ದೂರಿನ ಆಧಾರದಲ್ಲಿ ಅವರನ್ನು ಅಮಾನತಿನಲ್ಲಿ ಇಟ್ಟಿರುವಂಥದ್ದು ಮತ್ತು ಕಳೆದ 1 ವರ್ಷದಿಂದ ಯಾವುದೇ ತನಿಖೆಯನ್ನು ನಡೆಸದೆ ಅವರನ್ನು ಸಸ್ಪೆಂಡಲ್ಲಿ ಇಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಜನರಲ್ಲಿ ಆಕ್ರೋಶವನ್ನು ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಏನೋ ನಾವು ಗಮನಿಸಬಹುದು. ಚಿತ್ರದಲ್ಲಿ ಕಾಣ್ತಾ ಇರುವವರು ಡಾಕ್ಟರ್ ಶರತ್ ಕುಮಾರ್ ಅವರು. ಇದೊಂದು ಶರತ್ ಕುಮಾರ್ ಅವರು ನಡೆಸಿದಂಥ ಒಂದು ಬ್ಲಡ್ ಬ್ಯಾಂಕಿನ ಬ್ಲಡ್ ಕ್ಯಾಂಪಿನ ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ. ಹಲವಾರು ದಿಕ್ಕುಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ಸಂಚರಿಸಿ ಸರಕಾರಿ ಆಸ್ಪತ್ರೆಯ ನೇತೃತ್ವದಲ್ಲಿ ಒಂದು ಬ್ಲಡ್ ಬ್ಯಾಂಕನ್ನು ಒಂದು ಸ್ಥಾಪಿಸಿ ಬಹಳಷ್ಟು ಸರಕಾರಿ ಒಂದು ಆಸ್ಪತ್ರೆಗೆ ಬರುವಂಥ ಬಡವರಿಗೆ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಕ್ತನಿಧಿಯನ್ನು ಸಂಗ್ರಹಿಸಿ ಅಥವಾ ರಕ್ತನಿಧಿಯನ್ನು ಒಂದು ಆಯೋಜಿಸಿ ಸರಕಾರ ಆಸ್ಪತ್ರೆಯಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದವರು ಡಾಕ್ಟರ್ ಶರತ್ ಕುಮಾರ್ ಅವರು. ಕಳೆದ ಹಲವಾರು ವರ್ಷಗಳಿಂದ ಅವರು ಉಡುಪಿಯ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ಚಿರಪರಿಚಿತರು ಅಂತ ಹೇಳ್ಬೋದು. ಡಾಕ್ಟರ್ ಶರತ್ ಕುಮಾರ್ ಅವರು ಇದೀಗ ಅಮಾನತಿನಲ್ಲಿದ್ದಾರೆ. ಅವರ ಅಮಾನತಿನ ಹಿಂದೆ ಒಂದಷ್ಟು ಶಕ್ತಿಗಳು ಕೆಲಸವನ್ನು ಮಾಡಿರುವಂಥದ್ದು, ಒಂದಷ್ಟು ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆದ್ರು, ಅಥವಾ ಒಂದಷ್ಟು ಜನರು ಮಾಡ್ತಾ ಇರುವಂಥ ಅವ್ಯವಹಾರಗಳ ಬಗ್ಗೆ ಧ್ವನಿ ಎತ್ತಿದ್ರು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಶರತ್ ಕುಮಾರ್ ಅವರನ್ನು ಅಮಾನತಿನಲ್ಲಿ ಇಡಲಾಗಿದೆ ಅಂತ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಒಂದು ಮಾಧ್ಯಮವಾಗಿ ಈ ವಿಚಾರವನ್ನು ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕಿತ್ತು. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ಶರತ್ ಕುಮಾರ್ ಅವರ ಮೇಲೆ ಆರೋಪವನ್ನು ಮಾಡಿರುವವರು ವೀಣಾ ಶೆಟ್ಟಿ ಅನ್ನುವಂಥವರು ಆರೋಪವನ್ನು ಮಾಡಿರುವಂಥದ್ದು. ನನ್ನ ಮೇಲೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನನಗೆ ಒಂದಷ್ಟು ಹಣವನ್ನು ನೀಡೋದಿಕ್ಕಿದೆ, ಹಣವನ್ನು ನೀಡದೆ ಸತಾಯಿಸ್ತಾ ಇದ್ದಾರೆ, ನನಗೆ ಮಾನಸಿಕ ಕಿರುಕುಳವನ್ನು ನೀಡಿದ್ದಾರೆ. ಈ ರೀತಿಯಾಗಿ ಒಂದು ದೂರುಗಳ ಬಂಡಲನ್ನೇ ಅವರ ಮೇಲೆ ಹೊರಿಸಿ ಇದೀಗ ಅವರ ಅಮಾನತನ್ನು ಮಾಡಿದ್ದಾರೆ. ಅದು ಕೂಡ ಅವರು ಕೊಟ್ಟಿರುವಂಥ ಒಂದು ಸಾಕ್ಷ್ಯಾಧಾರಗಳ ಬಗ್ಗೆ ಇವತ್ತು ನಾವು ಪ್ರಶ್ನೆಯನ್ನು ಎತ್ತಬಹುದು. ಹಲವಾರು ಸಾಕ್ಷ್ಯಾಧಾರಗಳು ಇವತ್ತು ಯಾವುದೇ ತಲೆಬುಡ ಇಲ್ಲದಂಥ ಸಾಕ್ಷ್ಯಾಧಾರಗಳನ್ನು ಅವರು ಇಟ್ಟಿರುವಂಥದ್ದು. ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ರಾಮ್ ದಿವಾನ್ ಅವರು ಕೂಡ ಹಂಚಿಕೊಳ್ಳಿಕ್ಕಿದ್ದಾರೆ. ರಾಮ್ ದಿವಾನ್ ಅವರಲ್ಲಿ ಕೇಳಬೇಕು. ಇದು ಒಟ್ಟು ಘಟನೆ ನಡೆದು ಕಳೆದ 1 ವರ್ಷ ನಡೀತು. 1 ವರ್ಷದಲ್ಲಿ ಏನು ಶರತ್ ಕುಮಾರ್ ಅವರ ಮೇಲೆ ಯಾವುದೇ ವಿಚಾರಣೆಯನ್ನು ನಡೆಸಲಿಲ್ವಾ, ಯಾವುದೇ ತನಿಖೆಗಳು ನಡೀಲಿಲ್ವಾ ಇವತ್ತಿನವರೆಗೆ? ಶರತ್ ಅವರನ್ನು ಅತ್ಯಂತ ಅಮಾನವೀಯವಾಗಿ ಅಸಂವಿಧಾನಿಕವಾಗಿ ಅಮಾನತು ಮಾಡಿದ್ದಾರೆ. ಒಂದು ಸುಳ್ಳು ದೂರು, ನಕಲಿ ದಾಖಲೆಯ ಆಧಾರದಲ್ಲಿ ಅಮಾನತು ಮಾಡಿದ್ದಾರೆ. ಅವರ ಏನು ತನಿಖೆ ಅಂತ ಮಾಡಿದ್ದಾರೆ ಅದು ನಾಟಕ. ಹೌದು, ಅಸಂವಿಧಾನಿಕವಾಗಿ ತನಿಖೆ ನಡೆದಿದೆ. ಅದರ ಹಿಂದೆ ಒಂದು ಪಿತೂರಿ ಅಂತ ಹೇಳ್ಬೋದು ಇದನ್ನು. ಈ ಆರೋಗ್ಯ ಇಲಾಖೆಯ ಅತ್ಯುನ್ನತ ಅಧಿಕಾರಿಯಾಗಿರುವ ಇವತ್ತವರು ಪ್ರಮೋಷನ್ ಬಡ್ತಿ ಪಡೆದು ಬೇರೆ ಇನ್ನೊಂದು ಹುದ್ದೆಯಲ್ಲಿದ್ದಾರೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮದನ್ ಗೋಪಾಲ್ರಿಂದ ಆರಂಭಿಸಿ ಉಡುಪಿ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ಆನಂದ್ ನಾಯಕ್, DHO ರಾಮಚಂದ್ರ ಬೈರಿ ಸಹಿತ ಅನೇಕ ಮಂದಿ ಸರ್ಕಾರಿ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಈ ಪ್ರಕ್ರಿಯೆಯಲ್ಲಿ ಪಿತೂರಿಯಲ್ಲಿ ಒಳಗೊಂಡಿದ್ದಾರೆ. ರೆಡ್ ಕ್ರಾಸಿನ ಬಸರೂರು ರಾಜೀವ್ ಶೆಟ್ಟಿ ಅಂತವರು ಕೂಡ ಈ ವೀಣಾ ಶೆಟ್ಟಿಯನ್ನ ಒಂದು ರೀತಿಯಲ್ಲಿ ದುರ್ಬಳಕೆ ಮಾಡಿದ್ದು ಅಂತ ಹೇಳ್ಬಹುದು. ಅವರನ್ನು ಮುಂದಿಟ್ಟುಕೊಂಡು ಹೆಗಲಿನಲ್ಲಿ ಇಟ್ಟು ಬಂದೂಕಿಟ್ಟು ಚಲಾಯಿಸುವುದು ಅಂತ ಹೇಳ್ತಾರೆ, ಗುಂಡಾರಿಸುವುದು ಅಂತ ಹೇಳ್ತಾರೆ. ಆ ಪ್ರಕ್ರಿಯೆ ಇದರಲ್ಲಿ ನಡೆದಿದೆ. ತನಿಖೆ ಅನ್ನೋದು ನಾಟಕ. ಇದು ತನಿಖೆ ಆಗಲಿಲ್ಲ ಸರಿಯಾಗಿ, ಏಕಪಕ್ಷೀಯವಾಗಿ ಅವರಿಗೆ ಬೇಕಾದಾಗೆ ಬರ್ಕೊಂಡು ಹೋಗಿದ್ದಾರೆ ಅವರು. ಈ ರೀತಿಯ ಒಂದು ಅಮಾನವೀಯವಾಗಿ ಅಸಾಂವಿಧಾನಿಕವಾಗಿ ಪಕ್ಷಪಾತದಿಂದ ತಮಗೆ ಬೇಕಾದ ಹಾಗೆ ಬರೆದುಕೊಂಡು ಒಂದು ತನಿಖೆಯ ನಾಟಕ ಮಾಡಿಕೊಂಡು ಇದನ್ನು ಅಮಾನತು ಮಾಡಿದ್ದಾರೆ. ಇದರಲ್ಲಿ ರಾಜಕಾರಣಿಗಳು ಕೂಡ ಕೆಲವರು ಕೆಲಸ ಮಾಡಿದ್ದಾರೆ. ಅದು ಯಾಕೆ, ಇದರ ಹಿಂದೆ ಏನು ಅಂತ ಹೇಳುದು ನಾವು ಚರ್ಚೆ ಮಾಡಬೇಕಾದ ವಿಷಯ. ಓಕೆ. PV ಭಂಡಾರಿ ಅವರಲ್ಲಿ ನಾನು ಕೇಳಬೇಕು, ತಾವು ಬಹಳಷ್ಟು ಸಾಮಾಜಿಕ ಚಳವಳಿಗಳಲ್ಲಿ ಅಥವಾ ಒಂದು ಸಮಾಜ ಪರಿವರ್ತನೆಯ ಒಂದು ಹೋರಾಟಗಳಲ್ಲಿ ಗುರುತಿಸಿಕೊಂಡವರು.
ಈ ರೀತಿಯಾದಂಥ ಒಂದು ಹೋರಾಟಗಳಲ್ಲಿ ರಾಜಕೀಯ ಪಕ್ಷಗಳು ಇದರಲ್ಲಿ ಹಸ್ತಕ್ಷೇಪವನ್ನು ಮಾಡಿರುವಂಥದ್ದು ಅಥವಾ ಒಂದಷ್ಟು ಸಂಘಟನೆಗಳು ಮಾಡಬೇಕಾದಂಥ ಕೆಲಸ, ಇಂಥ ಒಂದು ಬೀದಿಗಿಳಿದು ಹೋರಾಟವನ್ನು ಮಾಡಿರುವಂಥದ್ದು ಈ ಹಿಂದೆ ನಾನು ಯಾವತ್ತೂ ಕಾಣಲಿಲ್ಲ. ಯಾಕೆ ಪಿ ವಿ ಭಂಡಾರಿ ಅವರು ಇವತ್ತು ಬೀದಿಗಿಳಿದು ಶರದ್ ಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ? ಇದರಲ್ಲಿ ಪಿ ವಿ ಭಂಡಾರಿ ಅವರ ಹಿತಾಸಕ್ತಿ ಏನಿದೆ ಇದರಲ್ಲಿ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ಯಾಕಂದರೆ ನಿನ್ನೆ ಕೂಡ ನನ್ನ ವೈದ್ಯ ಮಿತ್ರರೊಬ್ಬರು ನನಗೆ ಇದನ್ನು ನನ್ನ ಇನ್ನೊಬ್ಬರು ಮಿತ್ರರಿಗೆ ಕೇಳಿದ್ರಂತೆ, ಭಂಡಾರಿ ಅವರಿಗೆ ಯಾಕೆ ಇದರಲ್ಲಿ ಆಸಕ್ತಿ ಅಂತ. ನಾನು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ 2003ರಿಂದ 2009ರವರೆಗೆ ಅಲ್ಲಿ ಮೊದಲು 1 ವರ್ಷ ತಜ್ಞ ವೈದ್ಯನಾಗಿ, ಅದಾದ ನಂತರ 5 ವರ್ಷ ಗೌರವ ತಜ್ಞನಾಗಿ ಕೆಲಸ ಮಾಡಿದ್ದಾನೆ. ಹತ್ತಿರದಿಂದ ಈ ಶರತ್ ಕುಮಾರ್ ಮಾಡಿದಂಥ ಕೆಲಸವನ್ನು ನಾನು ನೋಡಿದ್ದಾನೆ. ಅದು ಅಲ್ಲದೆ ನಾನು ಒಂದು ಆಸ್ಪತ್ರೆಯನ್ನು ನಡೆಸುವಾಗ ಅಲ್ಲಿಯೂ ಕೂಡ ಬ್ಲಡ್ ಎಮರ್ಜೆನ್ಸಿ ಬೇಕಾದಾಗ ಶರತ್ ಕುಮಾರ್ ಸ್ಪಂದಿಸಿದ ರೀತಿಯನ್ನು ನೋಡಿದ್ದಾನೆ. ಶರತ್ ಕುಮಾರ್ ಪ್ರಾಮಾಣಿಕ ಅನ್ನುವುದನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಈ ಕಾರಣದಿಂದ ನೀವು ಹೇಳಿದಾಗೆ ನನಗೆ ಯಾವುದೇ ಸಾಮಾಜಿಕ, ನಾನು ಸೋಷಿಯಲ್ ರಿಫಾರ್ಮರ್ ಆಗಲಿ ಇದು ಆಗಲಿ ಅಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ. ನನಗೆ ನನ್ನ ಸ್ವಾರ್ಥ ಏನಂದರೆ ಶರತ್ ಕುಮಾರ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಅವನನ್ನು ನಾನು 1999ಇಂದ ನಾನು ಅವನನ್ನು ಬಲ್ಲೆ. ಅವನು ಮಾಡ್ತಾ ಇರುವಂಥ ಕೆಲಸ ಖಂಡಿತವಾಗಿ ಯಾರೂ ಮಾಡಲಿಕ್ಕಾಗಲ್ಲ. ರಕ್ತನಿಧಿ ಯಾವ ಮಟ್ಟಕ್ಕೆ ಬಂತು ನೀವು ಮಾತಾಡುವಾಗ ಹೇಳಿದರೆ, ಇದು ಕೇವಲ ಜಿಲ್ಲೆಯಲ್ಲಿ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಶರತ್ ಕುಮಾರ್ ಅವರಿಗೆ ಅವಾರ್ಡ್ ಸಿಕ್ಕಿದೆ. ಈ ಬ್ಲಡ್ ಬ್ಯಾಂಕನ್ನು ಏನು ಬೇಡ, 1.5 ವರ್ಷಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲಿ ಬಂದಾಗ ಅವರಿಗೆ ಹಾನರ್ ಮಾಡಿದರು. ಯಾಕೆ ಇದನ್ನು ನಾನು ನೋಡ್ತಾ ಇದ್ದೇನೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 1 ವರ್ಷ ಹಾನರ್ ಮಾಡ್ತಾರೆ, ನೆಕ್ಸ್ಟ್ ಇಯರ್ ಅವರಿಗೆ ಉಪದ್ರ ಮಾಡ್ತಾರೆ. ಇದೇನು ಹೊಸದ್ದಲ್ಲ. ಮಾನ್ಯ ಡಾಕ್ಟರ್ UM ವೈದ್ಯ ಅವರಿಗೂ ಇದೇ ರೀತಿ ಮಾಡಿದರು. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು. ಅದಾದ ಮೇಲೆ ಅವರ ಮೇಲೆ ಏನೋ ಒಂದು ಪಿತೂರಿಯನ್ನು ಮಾಡಿದರು. ಇದಾದ ಮೇಲೆ ಈಗ ಶರತ್ ಕುಮಾರ್ ಅಂದರೆ ಇದೇನಂದರೆ ಹೊಗಳಿ ಡಾಕ್ಟರ್ ವೈದ್ಯ ಅವರೇ ಅವಾಗ ಒಂದು ಸರಿ ಹೇಳಿದರು, ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಡಿ ನನ್ನ ಅಂತ. ಈ ಥರದ ಒಂದು ಇದು ಯಾಕೆ ಪದೇ ಪದೇ ನಡೀತಾ ಇದೆ? ಯಾಕೆ ಈ ಥರದ ಒಂದು ಹುನ್ನಾರಗಳು ನಡೀತಾ ಇದೆ? ಅವನು ಇಷ್ಟು ಬೆಳಗ್ಗಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾ ಇದ್ದಂಥ ವೈದ್ಯಾಧಿಕಾರಿ ಇವತ್ತು ಬಡ ಜನರ ಆಸ್ಪತ್ರೆಯಲ್ಲಿ ಇಡೀ ರಾಜ್ಯದಲ್ಲಿ ಗೌರವ ತರುವಂಥ ಒಂದು ಕೆಲಸವನ್ನು ಮಾಡಿದಂಥವನಿಗೆ ನಾನು ಹೇಳ್ತಾ ಇದ್ದೇನೆ, ಅವನು ತಪ್ಪಿದರೆ, ನಾನು ಹಲವು ಮಾಧ್ಯಮಗಳಲ್ಲಿ ಹೇಳಿದ್ದೇನೆ, ಶರತ್ ಕುಮಾರ್ದು ತಪ್ಪಿದರೆ ಕಾನೂನಿನ ಪ್ರಕಾರ ಅವನ ಮೇಲೆ ಕ್ರಮ ಕೈಗೊಳ್ಳಿ. ನಾನು ಇದ್ದೇನೆ ನಿಮ್ಮ ಜೊತೆ, ನಾನು ಬರ್ತೇನೆ. ನಾನು ಕೂಡ ಅವನ ವಿರುದ್ಧವಾಗಿ ನಾಳೆ ಒಂದೇ ಒಂದು ತಪ್ಪು ಇದೆ ಅನ್ನೋದು ಪ್ರೂವ್ ಆಗಲಿ, ನಾನು ಕೂಡ ನನ್ನ ಎಲ್ಲ ಇದು ಮಾಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೇನೆ. ಆದರೆ ಇವತ್ತು ನೀವು ಮಾಡ್ತಾ ಇರೋದೇನು? 1 ವರ್ಷದಿಂದ ಸಸ್ಪೆನ್ಷನಲ್ಲಿ ಇಟ್ಟಿದ್ದೀರಾ. ಸಸ್ಪೆಂಡ್ ಮಾಡುವಾಗ ಶೋಕಾಸ್ ನೋಟಿಸ್ ಕೊಡಲಿಲ್ಲ. ಸಸ್ಪೆಂಡ್ ಮಾಡುವಾಗ ಅವನ ವಿರುದ್ಧ ಏನೇನು ದಾಖಲೆಗಳು ಬಂದಿದೆ ಅನ್ನೋದನ್ನು ಕೊಡಲಿಲ್ಲ. ಸಸ್ಪೆಂಡ್ ಮಾಡಿದಂಥ ಅಧಿಕಾರಿ ದ ಹಿಂದೂ ಪತ್ರಿಕೆಗೆ ಸೆಪ್ಟೆಂಬರ್ 13ನೇ ತಾರೀಕು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಈ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಮೇಲ್ಗಡೆ ಕಳಿಸಿದೆ ಹೊರತು ನಾನು ಬೇರೆ ಏನೂ ಮಾಡಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದಾದ ಮೇಲೆ 1 ವರ್ಷ, ಈ 1 ವರ್ಷದಲ್ಲಿ ನೀವು ಮಾಡ್ತಿರೋದೇನು? ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರಿ. ಒಬ್ಬ ರಿಟೈರ್ಡ್ ಜಡ್ಜಿನ ಇದರಲ್ಲಿ ಎನ್ಕ್ವೈರಿ ಕಮಿಷನ್, ಆದರೆ ಅದು ಮುಂದೆ ಹೋಗಲಿಲ್ಲ. ಯಾಕೆ ಮುಂದೆ ಹೋಗಲಿಲ್ಲ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, KCSR ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್ ಅಂತ ಇದೆ. ಆ ರೂಲ್ಸ್ ಏನು ಹೇಳುತ್ತೆ? ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದರೆ 3 ತಿಂಗಳ ಒಳಗೆ ಅವನ ಮೇಲೆ ಎನ್ಕ್ವೈರಿ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಎನ್ಕ್ವೈರಿ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿ 6 ತಿಂಗಳ ಒಳಗೆ ಅವನನ್ನು ವಾಪಸ್ ತರಬೇಕು. ವಾಪಸ್ ತರಬಾರದು ಅಂತಾದರೆ ಕೆಲವು ಘೋರ ಅಪರಾಧಗಳು ಅಂದರೆ ಪಬ್ಲಿಕ್ ಎಕ್ಸ್ಚೆಕ್ಕರ್ಗೆ ಭಾಳ ಲಾಸ್ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ, ಅಥವಾ ಅವನು ಏನೋ ಒಂದು ಬಹಳ ದೊಡ್ಡ ಕ್ರಿಮಿನಲ್ ಇದರಲ್ಲಿ ಭಾಗಿಯಾಗಿದ್ದ ಅಂಥ ಸಂದರ್ಭಗಳಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡಬಹುದು. ಆದರೆ ಇಲ್ಲಿ ಇಂತಹ ಒಂದು ಫ್ಲಿಮ್ಸಿ ಇದರಲ್ಲಿ ಮಾಡಿದಂಥ ಒಂದು ಫಾಲ್ಸ್ ಎನ್ಕ್ವೈರಿ ಅಂತಲೇ ಹೇಳ್ಬೋದು. ಸರಿಯಾಗಿ ರೂಲ್ಸ್ ಫಾಲೋ ಮಾಡದೆ ಮಾಡಿದ್ದು. ನಾನು ಫಸ್ಟು ಸೆಪ್ಟೆಂಬರ್ 14ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿ MT ರೇಜು ಅವರಿಗೆ ಒಂದು ಡೀಟೇಲ್ಡ್ ಲೆಟ್ರನ್ನು ಬರೆದಿದ್ದಾನೆ. 13ನೇ ತಾರೀಕು ಸೆಪ್ಟೆಂಬರ್ ಮದನ್ ಗೋಪಾಲ್ ನಾಯಕ್ ಅವರಿಗೂ ಕೂಡ ಲೆಟರ್ ಬರೆದಿದ್ದಾನೆ, ಇಮೇಲ್ ಬರೆದಿದ್ದಾನೆ. ಏನಂದರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಿದೆ, ಅದನ್ನು ಫಾಲೋ ಮಾಡಿ. ಯಾರನ್ನು ಕೂಡ ಸಸ್ಪೆಂಡ್ ಮಾಡುವಾಗ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಂದರೆ, ನೀವು ಅವನಿಗೆ ಒಂದು ಅವಕಾಶವನ್ನು ಕೊಟ್ಟು ಅವನ ಒಂದು ಹೇಳಿಕೆಯನ್ನು ಪಡೆದು ಅವನು ಆ ದಾಖಲೆಗಳೇನು ಕೊಟ್ಟಿದ್ದಾರೆ ಅದು ಅವನದು ಹೌದಾ ಅಲ್ವಾ ಅನ್ನೋದನ್ನು ವೆರಿಫೈ ಮಾಡಿ ಆಮೇಲೆ ನೀವು ಮಾಡಬೇಕಿತ್ತು ಈ ಬಗ್ಗೆ. ಸೊ ನನ್ನ ಇದು ಇಷ್ಟೇ. ಇಲ್ಲಿ ಅದೆಲ್ಲ ಬಿಡಿ, 1 ವರ್ಷದಲ್ಲಿ ಅವನಿಗೆ ಈ ಜೀವನಾಂಶ ಅಂತ ಕೊಡಬೇಕು ಸಸ್ಪೆಂಡ್ ಆದವರಿಗೆ.
6 ತಿಂಗಳವರೆಗೆ 50% ಕೊಡಬೇಕು, 6 ತಿಂಗಳಿಂದ 1 ವರ್ಷದವರೆಗೆ 75% ಕೊಡಬೇಕು, ಆಮೇಲೆ 90% ಕೊಡಬೇಕು. ಇದ್ರ ಬಗ್ಗೆ ಮೊನ್ನೆ ನಾನು ಆರೋಗ್ಯ ಖಾತೆಯ ಕಾರ್ಯದರ್ಶಿ ಅವರಿಗೆ ಕಾಗದವನ್ನು ಕೂಡ ಬರೆದೆ. ಅವ್ರು ಹೇಳಿದ್ರು ಅವನು ಮೋಸ್ಟ್ಲಿ ಕೇಳಿಲ್ಲ. ನಾನು ಮತ್ತೆ ಶರತ್ ಕುಮಾರಿಗೂ ಅವರ ಮನೆಯವರಿಗೂ ಇಬ್ಬರಿಗೂ ಕೇಳಿದೆ. ಅವರು ಎಲ್ಲ ದಾಖಲೆಗಳನ್ನ ತೋರಿಸಿದ್ರು. ಅವರು ಪದೇ ಪದೇ ಕೇಳ್ತಾ ಇದ್ದಾರೆ. ಅವರ ಜೀವನಾಂಶವನ್ನ ಹಿಡಿದಿಟ್ಟಿದ್ದಾರೆ. 50% ಬರೀ ಜುಲೈವರೆಗೆ ಕೊಟ್ಟಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ ಸ್ಯಾಲ್ರಿ ಈ ಜೀವನಾಂಶವನ್ನೇ ಕೊಟ್ಟಿಲ್ಲ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಯಾಕೆ ಈ ತರದ ಟಾರ್ಚರ್ ಅನ್ನ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಮಾಡ್ತಾ ಇದ್ದೀರಾ? ಸೊ ಇದೆಲ್ಲ ನೋಡುವಾಗ ಈಗ ಮಾನ್ಯ ದಿವಾನ ಅವರು ಏನು ಹೇಳ್ತಾ ಇದ್ರು, ಈ ಹುನ್ನಾರ ಇದೆ. ನನಗೂ ಅದೇ ಸಂಶಯ. ಯಾಕಂದ್ರೆ ನಾನು ನನ್ನದೇ ಒಂದು ಇದರಲ್ಲಿ ನನಗನ್ಸುವುದೇನೆಂದ್ರೆ ನಾನು ಸೆಪ್ಟೆಂಬರ್ 13ಕ್ಕೆ ಇದೇ ಉಡುಪಿ ಬಿಡ್ಸ್ನಲ್ಲೂ ಕೂಡ ಒಂದು ಇದನ್ನು ಬರೆದಿದ್ದೆ. ಏನಂದ್ರೆ ಶರತ್ ಕುಮಾರ್ ನನಗೆ ಹೇಳಿದ್ರು, ನಾನೊಂದು ಲೆಟರ್ ಅನ್ನ ಬರೆದಿದ್ದೆ ಮಾನ್ಯ ಮದನ್ ಗೋಪಾಲ್ ಅವರಿಗೆ. ಅದರಲ್ಲಿ ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಿರುವ ಕೆಲವು ಅವ್ಯವಹಾರಗಳ ಬಗ್ಗೆ ಬರೆದಿದ್ದೆ. ಸೊ ಇದರಿಂದಾಗಿ ಬಹುಶಃ ನನ್ನ ಮೇಲೆ ಈ ತರ ಆಕ್ಷನ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಈಗ ಅದು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಬಂದಿದೆ, ಕನ್ನಡ ಪ್ರಭದಲ್ಲಿ ಬಂದಿದೆ. ಏನಂದ್ರೆ ಈ ತರ ಒಂದು ಇವನು ಶರತ್ ಕುಮಾರ್ ಒಬ್ಬ ವಿಸಲ್ ಬ್ಲೋವರ್ ಅಂದ್ರೆ ಈ ಒಂದು ಸಿಸ್ಟಮ್ ನಲ್ಲಿ ನಡೀತಾ ಇರುವಂತಹ ಒಂದು ಅನಾಚಾರದ ಬಗ್ಗೆ ಅವನು ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದ ಅಂತ. ಬಹುಶಃ ಇದರಿಂದಲೇ ಅವರ ಮೇಲೆ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದು ನನಗೆ ಬಹಳ ಡೌಟ್ ಇದೆ. ಅಫ್ಕೋರ್ಸ್ ಇದ್ರ ಬಗ್ಗೆ ಸರಿಯಾದ ಒಂದು ಡಿಸ್ಕಷನ್ ನಡಿಬೇಕು. ಡಿಸ್ಕಷನ್ ಮಾತ್ರ ಅಲ್ಲ, ಇನ್ವೆಸ್ಟಿಗೇಷನ್ ನಡಿಬೇಕು. ನಾನು ಸರ್ಕಾರವನ್ನ ಮಾನ್ಯ UT ಖಾದರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಶರತ್ ಕುಮಾರ್ ಅವರನ್ನ ರೂಲ್ಸ್ ಪ್ರಕಾರ ಏನೆಲ್ಲ ಮಾಡಬೇಕು ಮಾಡಿ, ಅದರ ಜೊತೆ ಅವರ ವಿರುದ್ಧವೂ ಎನ್ಕ್ವೈರಿ ಮಾಡಿ, ಮತ್ತೆ ಅವರು ರೈಸ್ ಮಾಡಿರೋ ಇಶ್ಯೂಸ್ಗಳ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇದನ್ನ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಅಲ್ಲ, ನೀವೀಗ ತಾವು ಹೇಳ್ತಾ ಇದ್ರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ರಿ. ಪ್ರಾಮಾಣಿಕ ಅಂತ ಹೇಳೋದಕ್ಕೆ ನಾವು ಸರ್ಟಿಫಿಕೇಟ್ ಕೊಡೋದಕ್ಕಾಗತ್ತಾ? ಅದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗದೆ ನೀವು ಹೇಗೆ ಶರತ್ ಕುಮಾರ್ ಅವರು ಪ್ರಾಮಾಣಿಕರು ಅಂತ ಹೇಳ್ತೀರಿ ಪಿ ಭಂಡಾರಿ ಅವರೇ? ಖಂಡಿತವಾಗಿ ಹೌದು. ನಾನು ಅದನ್ನು ಹೇಳ್ತಾ ಇದ್ದೇನೆ. ಅವರು ಏನು ಆರೋಪಗಳು ಅವರ ವಿರುದ್ಧ ಎದುರಿಸ್ತಾ ಇದ್ದಾರೆ, ನಾನು ಎಲ್ಲಿಯೂ ಕೂಡ ನನಗೆ ಅವನ ಪ್ರಾಮಾಣಿಕತೆಯ ಬಗ್ಗೆ ಗೊತ್ತಿದೆ. ಅಫ್ಕೋರ್ಸ್ ಯಾರದೇ ಪ್ರಾಮಾಣಿಕತೆ ನಾಳೆ ನನ್ನ ಮೇಲೂ ಕೂಡ ಪ್ರಾಮಾಣಿಕತೆ ಇಲ್ಲ ಅನ್ನುವಂತ ಆರೋಪವನ್ನು ಮಾಡಬಹುದು. ಆದ್ರೆ ಆ ಆರೋಪಗಳ ಮೇಲೆ ನಾವು ಅವರನ್ನ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಖಂಡಿತವಾಗಿಯೂ ಅವ್ರ ಮೇಲೆ ನಾನು ಮೊದಲು ಈ ಶೋ ಸ್ಟಾರ್ಟ್ ಆಗುವಾಗಲೂ ಹೇಳಿದ್ದೇನೆ, ಏನಂದ್ರೆ ಅವನ ಮೇಲೆ ಅವನದೇನಾದ್ರೂ ತನಿಖೆ ಮಾಡದೆ ಈ ರೀತಿ ಸತಾಯಿಸಬೇಡಿ ಅನ್ನೋದು ತಾವು ಹೇಳುವಂತ. ಎಕ್ಸಾಕ್ಟ್ಲಿ. ಎಸ್, ಈಗ ದಿವಾನ್ರಲ್ಲಿ ಕೇಳಬೇಕು ನಾನು ಇಲ್ಲಿ ಅವರು ಮಾಡಿದಂತ ಆರೋಪಗಳ ಬಗ್ಗೆ ನಾವು ಒಮ್ಮೆ ಗಮನಿಸೋಣ. ಇವರನ್ನ ಇವತ್ತು ಶರತ್ ಅವರನ್ನ ಅಮಾನತಿನಲ್ಲಿ ಇಟ್ಟಿರುವಂತದ್ದು ವೀಣಾ ಶೆಟ್ಟಿ ಕೊಟ್ಟಿರುವಂತ ಆರೋಪದ ಮೇರೆಗೆ. ವೀಣಾ ಶೆಟ್ಟಿ ಯಾರು ಕೇಳಿದ್ರೆ ಜೀವನ ಸಂಘರ್ಷ ಅನ್ನುವಂತ ಒಂದು NGO ಅನ್ನು ನಡೆಸ್ತಾ ಇರುವಂತ ಒಬ್ಬರು ಹೆಂಗಸು. ಅವರು ಮಾಡಿರುವಂತ ಆರೋಪದ ಮೇರೆಗೆ ಇವತ್ತು ಶರತ್ ಕುಮಾರ್ ಅವರನ್ನು 1 ವರ್ಷದಿಂದ ಅಮಾನತಿನಲ್ಲಿ ಇಟ್ಟಿದ್ದಾರೆ. ಇವತ್ತು ನಮಗೆ ಮೇಲೆ ಇವತ್ತು ಈ ಒಂದು ಗೊಂಬೆ ಆಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಈಗ ಎದುರಿಗೆ ಕಾಣ್ತಾ ಇರುವವರು ವೀಣಾ ಶೆಟ್ಟಿ, ಹಿಂದ್ಗಡೆಯಲ್ಲಿ ಇದರ ಸೂತ್ರಧಾರಿಗಳು ಯಾರೋ ನಮಗೆ ಗೊತ್ತಿಲ್ಲ. ಆದರೆ ವೀಣಾ ಶೆಟ್ಟಿ ಅವರು ನೀಡಿರುವಂಥ ದೂರುಗಳು ಮತ್ತು ಅವರು ಮಾಡಿರುವಂಥ ಆರೋಪಗಳು ಇವತ್ತು ನೋಡಿ ನಾವು ಗಮನಿಸ್ತಾ ಇದ್ದೇವೆ ವಿಜುವಲ್ನಲ್ಲಿ. ಇವರು ವೀಣಾ ಶೆಟ್ಟಿ ಅವರು ಪ್ರೆಸ್ ಮೀಟನ್ನು ಕರೆದು ಕೂಡ ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ರಾಸಾಯನಿಕ ಹಗರಣದ ಬಗ್ಗೆ ಸುದ್ದಿ ಬಂದಾಗ ಕೂಡ ಇವರ ಹೆಸರು ಕೇಳಿ ಬಂದಿತ್ತು. ಇದರ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ತನ್ನ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ನಾವು ವೀಣಾ ಶೆಟ್ಟಿ ಅವರು ಮಾಡಿರುವಂಥ ಆರೋಪಗಳನ್ನು ಗಮನಿಸಬೇಕು. ವೀಣಾ ಶೆಟ್ಟಿ ಅವರು ಮಾಡಿರುವಂಥ ಮೊದಲ ಆರೋಪ ಯಾವುದು ಕೇಳಿದರೆ, ನನ್ನಿಂದ ಇವರು 15 ಲಕ್ಷ ರೂಪಾಯಿಯಷ್ಟು ಕ್ಯಾಶನ್ನು ಪಡೆದಿದ್ದಾರೆ. ಆ ಕ್ಯಾಶನ್ನು ಇವರು ಹಿಂದಿರುಗಿಸ್ತಾ ಇಲ್ಲ. ಕ್ಯಾಶನ್ನು ಪಡೆದುಕೊಂಡಿದ್ರೆ ಅದರ ಬಗ್ಗೆ ಇವರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಬೇಕಿತ್ತೋ ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇವರು ಯಾಕೆ ದೂರು ಕೊಟ್ಟರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಹೇಳ್ತದಲ್ವಾ ದಿವಾನ್? ಈಗ ವೀಣಾ ಶೆಟ್ಟಿ ಅವರು ಒಂದು ದೂರು ಕೊಟ್ಟದಲ್ಲ, ಅವರು ಒಂದು ರೆಡ್ ಕ್ರಾಸ್ಗೆ ದೂರು ಕೊಡ್ತಾರೆ. ಹೌದು, ರೆಡ್ ಕ್ರಾಸ್ ಚೇರ್ಮನ್ ಆಗಿದ್ರು. ರೆಡ್ ಕ್ರಾಸ್ ಸೊಸೈಟಿಗೆ ದೂರು ಕೊಡ್ತಾರೆ ಅವರು. ಶರತ್ ಅವರು ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, 15 ಲಕ್ಷ ರೂಪಾಯಿಗಿಂತಲೂ ಅಧಿಕ ಹಣವನ್ನು ತಗೊಂಡಿದ್ದಾರೆ, ವಾಪಸ್ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಇವರು ಇದು ರೆಡ್ ಕ್ರಾಸ್ ಸೊಸೈಟಿಗೆ ದೂರು ಕೊಡ್ತಾರೆ. ಬಸರು ರಾಜೀವ್ ಶೆಟ್ಟಿ ಅವರಿಗೆ ದೂರು ಕೊಡ್ತಾರೆ. ಈ ದೂರು ತಕೊಳ್ಳಿಕ್ಕೆ ಒಂದು ಲೈಂಗಿಕ ಕಿರುಕುಳದ ಪ್ರಕರಣ, 15 ಲಕ್ಷ ರೂಪಾಯಿ ಸಾಲದಗೊಳಗೊಂಡ ಪ್ರಕರಣವನ್ನು ದೂರು ಪಡ್ಕೊಳ್ಳಿಕ್ಕೆ ಬಸರು ರಾಜೀವ್ ಶೆಟ್ಟಿ ಯಾರು? ಏನವರು ಸಬ್ ಇನ್ಸ್ಪೆಕ್ಟರ್ ಅವರು? ಅವ್ರೇನು DSP ಏನವರು? ಅವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು
ಆತ ದೂರು ಕೊಡ್ಲಿಕ್ಕೆ. ಸರಿ, ನಾವು ಒಂದು ಸಾಮಾಜಿಕ ಸಂಘಟನೆಯಲ್ಲಿ ಇರುವವರು, ನನ್ನ ಕಚೇರಿಗೂ ಅನೇಕ ಮಂದಿ ಇದು ನೊಂದವರು ದುಃಖದಲ್ಲಿರುವವರು ಬರ್ತಾರೆ. ನಾವು ಯಾವುದಕ್ಕೆ ಸಂಬಂಧಪಟ್ಟು ಏನು ಅವರಿಗೆ ಮಾಹಿತಿ ಕೊಡಬೇಕಾದ್ರೆ ಮಾರ್ಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಬೇಕು, ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತೇವೆ, ಅವರನ್ನು ಸೂಚನೆ ಕೊಡ್ತೇವೆ, ನೀವು ಸ್ಟೇಷನ್ಗೆ ಹೋಗಬೇಕು, SP ಹತ್ರ ಮಾತಾಡಬೇಕು. ಏನೋ ಮೊನ್ನೆ ಒಂದು ಇತ್ತೀಚೆಗೆ ಒಂದು ಪ್ರಕರಣ ಬಂದು ನಾನು ಒಂದು ಸ್ಪಂದನ ಇದಕ್ಕೆ ಬಂದೆ. ಒಂದು ಬಡ ಕುಟುಂಬದ ಒಂದು ಹೆಣ್ಣುಮಗಳು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಇದು ಮಗುವ ಕೈ ಕಳ್ಕೊಂಡ. ನಾನೇನು ಸಾರ್ವಜನಿಕ ಬಡತನ ಇತ್ತು, ಚಿಕಿತ್ಸೆ ಆಗಬೇಕು, ಅವರಿಗೆ 2 ಲಕ್ಷ ರೂಪಾಯಿ ಹಣ ಬೇಕು, ಮಾಧ್ಯಮದ ಮುಂದೆ ನಾನು ಕರ್ಕೊಂಡು ಬಂದೆ. ನಾನು ಕೊಡ್ಲಿಕ್ಕೆ ಆಗುದಿಲ್ಲ, ಕೇಸುಗಳಿಗೂ ಬರ್ತದೆ. ನಾನು ಹೇಳ್ತೇನೆ, ನೀವು ಉಡುಪಿ ಟೌನ್ ಸ್ಟೇಷನ್ಗೆ ಹೋಗಿ, ಸಬ್ ಇನ್ಸ್ಪೆಕ್ಟರ್ ಕೇಸ್ ತಗೊಳ್ತಾರೆ. ಇಲ್ಲಿ ಪ್ರಶ್ನೆ ಇರುವುದು, ವೀಣಾ ಶೆಟ್ಟಿಯವರು ಲೈಂಗಿಕ ಕಿರುಕುಳಕ್ಕೆ ನನಗೆ ಕೊಡ್ತಾ ಇದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಅದು ಪೊಲೀಸ್ ಠಾಣೆಗೆ ಹೋಗಬೇಕಾದ ಬಸೂರು ರಾಜೀವ್ ಶೆಟ್ಟಿಯವರೆಗೆ. ಬಸೂರು ರಾಜೀವ್ ಶೆಟ್ಟಿಯವರು ಲೈಂಗಿಕ ಕಿರುಕುಳದ ಪ್ರಕರಣವನ್ನು ಎಷ್ಟು ಪ್ರಕರಣವನ್ನು ಇಷ್ಟರವರೆಗೆ ತಗೊಂಡಿದ್ದಾರೆ, ಕೇಸನ್ನು ಬಹಿರಂಗಪಡಿಸಬೇಕು ಬಸೂರು ರಾಜೀವ್. ಯಾಕಂದ್ರೆ ಇವತ್ತು ಅವರು ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ. ಅವರು ರೆಡ್ ಕ್ರಾಸ್ ಸೊಸೈಟಿಯ ಉಡುಪಿ ಜಿಲ್ಲಾ ಸಭಾಪತಿ, ರಾಜ್ಯ ಸಭಾಪತಿಯವರು ಉಚ್ಚಾಟನೆ ಮಾಡಿದ್ದಾರೆ. ರಾಜ್ಯದ ಗೌರವಾನ್ವಿತ ಇಡೀ ರಾಜ್ಯದ 30 ರಾಜ್ಯ ಜಿಲ್ಲೆಗಳ ರೆಡ್ ಕ್ರಾಸ್ ಸಮಿತಿಯಲ್ಲಿ ಇರುವಂತಹ ಆಡಳಿತ ಮಂಡಳಿಯವರು ಇವರಿಂದ ವರ್ತನೆಯಿಂದಾಗಿ ಈ ಇಡೀ ರೆಡ್ ಕ್ರಾಸ್ ಸೊಸೈಟಿಗೆ ಘನತೆ ಹಾಳಾಗ್ತದೆ, ಗೌರವ ಕುಂದುಂಟಾಗ್ತದೆ ಅಂತ ಹೇಳುವ ಪ್ರಕ್ರಿಯೆಯಲ್ಲಿ ಅವರು ಉಚ್ಚಾಟನೆ ಮಾಡಿದ್ದಾರೆ. ಆಡಳಿತ ಮಂಡಳಿಯವರು ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಉಚ್ಚಾಟನೆ ಮಾಡಿದ್ದಾರೆ. ಉಡುಪಿಯಲ್ಲಿ ಅವರು ಇವತ್ತು ಇದ್ದಾರೆ, ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದಾರೆ. ಬಸರು ರಾಜೀವ್ ಶೆಟ್ಟಿಯವರು ಎಷ್ಟು ಲೈಂಗಿಕ ಕಿರುಕುಳದ ಪ್ರಕರಣವನ್ನು ತಗೊಂಡಿದ್ದಾರೆ, ಇತ್ಯರ್ಥ ಮಾಡಿದ್ದಾರೆ ಅನ್ನೋದು ಆಗಬೇಕು. ಮಾತ್ರ ಅಲ್ಲ, ಈ ಸಾಲ ಏನು ತಗೊಂಡಿದ್ದಾರೆ, ಇಲ್ಲಿ ಸಾಲ ತಗೊಂಡವರು ವೀಣಾ ಶೆಟ್ಟಿ ಒಬ್ಬರೇ ಅಲ್ಲ, ಇಂಥ ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಇದೆ. ಹಾಗೆ ಸಾಲ ಪಡ್ಕೊಂಡವರು, ಸಾಲ ಬಾಡಿಗೆ ಮನೆ ಎಬ್ಬಿಸುವವರು, ಇದು ಬಾಡಿಗೆಯಿಂದ ಮನೆ ಎಬ್ಬಿಸುವ ಪ್ರಕ್ರಿಯೆಗಳಿದೆ. ಸಾಲ ಕೊಟ್ಟವರು ವಾಪಸ್ ಪಡೆದುಕೊಳ್ಳದ ಪ್ರಕರಣ, ಲ್ಯಾಂಡ್ ಮಾಫಿ ಇದು ಇದೆ. ಎಲ್ಲ ಈಗ ಬಸವರಾಜ ರಾಜೀವ್ ಶೆಟ್ಟಿ ಹತ್ರ ಹೋಗ್ಬೇಕಾ ನಾವು ಈಗ ಜನ? ರೆಡ್ ಕ್ರಾಸ್ ಇವತ್ತು ರಾಜ್ಯ ಪಂಚಾಯತಿಗೆ ರೆಡ್ ಕ್ರಾಸ್ನ ಉದ್ದೇಶ ಏನು, ಅವರ ಕಾರ್ಯಕ್ರಮಗಳೇನು ಅಂದ್ರೆ ಇದು ಅತ್ಯಂತ ವ್ಯವಸ್ಥೆ ಪ್ಲಾನ್ ಇದು ಹುನ್ನಾರ. ಎಸ್ ದಿವಾನ್ ರೇ, ಇಲ್ಲಿಗ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಇವರು ಗೌರವಾನ್ವಿತ ಹುದ್ದೆಯಲ್ಲಿದ್ದಾರೆ, ಅವರು ಈ ರೀತಿಯ ಅಪರಾಧವನ್ನು ಮಾಡಿದ್ದಾರೆ, ಹಾಗಾಗಿ ನಿಮ್ಮ ಸಂಸ್ಥೆಯಿಂದ ಅವರನ್ನ ಉಚ್ಚಾಟನೆ ಮಾಡಿ ಅಂತ ರೆಡ್ ಕ್ರಾಸ್ಗೆ ಹೇಳಿದ್ರೆ ವೈಸ್ ಚೇರ್ಮನ್ ಆಗಿರುವಂತ ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಬಸರೂರು ರಾಜೀವ್ ಶೆಟ್ಟಿ ಅವರು ಉಚ್ಚಾಟನೆ ಮಾಡುವುದು ಸರಿ ಆಗುದಿಲ್ಲ. ಆದ್ರೆ ಆಪಾದನೆ ಅವರಲ್ಲಿ ದೃಢ ಆಗಬೇಕಾದ್ರೆ FIR ಆಗಬೇಕು, ತನಿಖೆ ಆಗಬೇಕು. ರೆಡ್ ಕ್ರಾಸ್ ಸೊಸೈಟಿ ಅನ್ನೋದು ನಮ್ಮ ಸಣ್ಣ ಪುಟ್ಟ ಸಂಘಟನೆ ಹಾಗೆ ಅಲ್ಲ. ಯಾರೇ ದೂರು ಕೊಡ್ಲಿ, ದೂರು ಕೊಡಿ, ಅವರ ರೆಡ್ ಕ್ರಾಸ್ಗೆ ಸಂಬಂಧಪಟ್ಟ ಪ್ರಕರಣ ಆದ್ರೂ ಕೂಡ ಅದನ್ನು ರೆಡ್ ಕ್ರಾಸ್ ಸಮಿತಿ ಇದೆ, ಆಡಳಿತ ಮಂಡಳಿ ಇದೆ, ಅದರನ್ನು 3 ಜನರನ್ನು ಸಮಿತಿ ಮಾಡಲಿ, 3-4 ಜನರನ್ನು ಸೇರಿಸಿಕೊಂಡು ಸಮಿತಿ ಮಾಡಲಿ. ಇದರ ಮೇಲೆ ಆರೋಪಗಳನ್ನು ರಾಜ್ಯ ಸಮಿತಿಗೆ ಕಳಿಸಿಕೊಡಬೇಕು, ರಾಜ್ಯ ಶಾಖೆ ಇದೆ, ಈ ಆರೋಪಗಳನ್ನು ರಾಜ್ಯ ಶಾಖೆಗೆ ಕಳಿಸಿಕೊಡಬೇಕು. ರಾಜ್ಯ ಶಾಖೆಯವರು ತನಿಖೆಗೆ ಬರಲಿ, ಒಂದು ಸಮಿತಿ ತನಿಖೆಗೆ ಬರ್ತದೆ. ಜಿಲ್ಲಾ ಸಮಿತಿಯವರು ಕೂಡ ಒಂದು ಸಮಿತಿ ಮಾಡಲಿ, ತನಿಖೆ ಮಾಡಲಿ. ಇದು ಬಸರು ನನಗೆ ಗಂಭೀರ ಆರೋಪ ಮಾಡ್ತೇನೆ. ನನಗೆ ಇದರಲ್ಲಿ ಕೆಲವು ಅನುಮಾನಗಳಿಲ್ಲ, ಕೆಲವು ಸಾಕ್ಷಿಗಳಿಲ್ಲದಿರಬಹುದು ಕೆಲವು ವಿಷಯಗಳಿಗೆ. ಇದು ದೂರು ಬರೆದು ಕೊಟ್ಟದ್ದೇ ಬಸರು ರಾಜೀವ್ ಶೆಟ್ಟಿ ಅಂತ ನಾನು ಹೇಳ್ತೇನೆ. ವೀಣಾ ಶೆಟ್ಟಿ ಅವರಿಗೆ ಈ ಎಲ್ಲ ದೂರುಗಳೇನಿದೆ, ಈ ಎಲ್ಲ ದೂರುಗಳನ್ನು ಬರೆದು ಕೊಟ್ಟದ್ದು ಬಸರು ರಾಜೀವ್ ಶೆಟ್ಟಿ ಅವರೇ. ವೀಣಾ ಶೆಟ್ಟಿಗೆ ಬರೀಲಿಕ್ಕೆ ಗೊತ್ತಿಲ್ಲ, ಇಂಗ್ಲಿಷ್ನಲ್ಲಿ ಕಂಪ್ಲೇಂಟ್ ಇದೆ, ನಾನು ಓದಿದ್ದೇನೆ ಎಲ್ಲವನ್ನು ಕಳೆದ 1 ವರ್ಷದಿಂದ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ. ಇದರ ಹಿಂದೆ ಈ ಮುಖ್ಯವಾಗಿ ಇರುವಂಥದ್ದು ಬಸರು ರಾಜೀವ್ ಶೆಟ್ಟಿ ಅವರು. ವೀಣಾ ಶೆಟ್ಟಿ ಹೆಸರಿನಲ್ಲಿ ಏನು ಅನೇಕ ದೂರುಗಳನ್ನು ಕೊಟ್ಟಿದ್ದಾರೆ, ಬಸರು ರಾಜೀವ್ ಶೆಟ್ಟಿ ಅವರೇ ಬರ್ಕೊಂಡಿದ್ದಾರೆ, ಬರೆದು ತಗೊಂಡಿದ್ದಾರೆ. ಇದನ್ನು ಏಕಪಕ್ಷೀಯವಾಗಿ ತನಿಖೆ ಮಾಡದೆ ರೆಡ್ ಕ್ರಾಸ್ ಸೊಸೈಟಿ ಉಪಸಭಾಪತಿ ಹುದ್ದೆಯಿಂದ ಶರತ್ ಅವರನ್ನು ಮಾಡಿದ್ದಾರೆ. ಆ ಸ್ಥಾನಕ್ಕೆ ರಾಮಚಂದ್ರ ಬಾಯಿರಿಯವರನ್ನು ಹಾಕ್ತಾರೆ ಆಡಳಿತ ಮಂಡಳಿಗೆ. ಅದೇ ರಾಮಚಂದ್ರ ಬಾಯಿರಿಯವರಿಂದ ಶರತ್ ಕುಮಾರ್ ವಿರುದ್ಧ ದೂರಿನ ತನಿಖೆ ನಡೆಸ್ತದೆ. ಈ ಬಗ್ಗೆ ಇನ್ನಷ್ಟು ಮಾತಾಡಬೇಕಿದೆ ವೀಕ್ಷಕರೇ. ಇಲ್ಲಿ ಹಲವಾರು ಸ್ಫೋಟಕ ಸಂಗತಿಗಳಿರುವಂಥದ್ದು, ಒಂದು ಬಹಳ ದೊಡ್ಡ ಇಲ್ಲಿ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ದಾಖಲೆಗಳನ್ನು ಇಟ್ಟುಕೊಂಡು ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನು ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ನಂತರ ರಕ್ತನಿಧಿ ರಹಸ್ಯ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.